ನಮಗೆ ಟೈಮ್ ಕಮ್ಮಿ ಇರುವಾಗ ಒಳ್ಳೆ ಬ್ರೇಕ್ಫಾಸ್ಟು ಆಗಬೇಕು, ಎಲ್ಲರೂ ಇಷ್ಟಪಡಬೇಕು ಅಂತಂದರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಬೇರೆ ಇದೆ ಅಂತ ನಾನು ಹೇಳಲ್ಲ. ತುಂಬಾ ಸುಲಭವಾಗಿ ಫಟಾಫಟ್ ಅಂತ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಈ ರೆಸಿಪಿ ಇದೆಯಲ್ಲ, ಫಟಾಫಟ್ ಅಂತ ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ಒಂದೆರಡು ಬ್ರೆಡ್, ಒಂದೆರಡು ಮೊಟ್ಟೆ ಇದ್ದರೆ ಸಾಕು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಬ್ಯಾಚುಲರ್ಸ್ಗೆಲ್ಲ ತುಂಬಾ ಸುಲಭ. ರೆಸಿಪಿ ನೋಡಿ ಟ್ರೈ ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ತುಂಬ ಸುಲಭವಾಗಿ ಮಾಡ್ಬೋದಾದಂತಹ ಈ ಬ್ರೆಡ್ ಆಮ್ಲೆಟನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು 5 ಮೊಟ್ಟೆನ ಒಡೆದ್ಬಿಟ್ಟು ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಂದ ಮಾಡಿ ಬೀಟ್ ಮಾಡಿಕೊಂಡು ನೋಡಿ, ಆಮ್ಲೆಟ್ ಇದು ಮಿಕ್ಸ್ ರೆಡಿ ಆಗಿದೆ. ಮೊದಲಿಗೆ ಸ್ಟವನ್ನು ಹಚ್ಚಿಬಿಟ್ಟು ಒಂದು ತವನ ಇಟ್ಕೊಂಡು ಅದನ್ನ ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಬೇಕು. ಬಿಸಿಯಾದ ನಂತರ ಒಂದು ತುಂಡು ಬಟರ್ ಅಥವಾ ಬೆಣ್ಣೆ ಅಂತಾರಲ್ವ, ಅದನ್ನ ಹಾಕೋಬೇಕು. ಇದೊಂದು ಚೂರು ಕರಗಿಸಬೇಕು ನಾವು. ಯಾಕಂತಂದರೆ ನಾವು ಈ ಬೆಣ್ಣೆಯಲ್ಲಿ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಬ್ರೆಡ್ ಆಮ್ಲೆಟ್ ಚೆನ್ನಾಗಿ ಬರೋದು. ಫುಲ್ಲು ತವಾಗ ಮಾಡ್ಕೊಳ್ಳಿ. ನಾನು 2 ಬ್ರೆಡ್ಡನ್ನು ಕಾಯಿಸ್ತಾ ಇದ್ದೇನೆ. ಬೆಣ್ಣೆ ಇಲ್ಲದಿದ್ದರೆ ತುಪ್ಪನೂ ಬೇಕಾದರೂ ಹಾಕೋಬಹುದು. ನಾನು 2 ಬ್ರೆಡ್ಡನ್ನು ಇವಾಗ ಇದರಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೇನೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಕಡೆನೂ ನಾವು ರೋಸ್ಟ್ ಮಾಡ್ಕೋಬೇಕು. ಸೈಡ್ ಚೂರು ಕಾದ ನಂತರ ಇದನ್ನ ಮಗುಚಿ ಹಾಕಿ ಇನ್ನೊಂದು ಸೈಡ್ ಕೂಡ ನಾವು ಇನ್ನೊಂದು ಚೂರು ರೋಸ್ಟ್ ಮಾಡ್ಕೋಬೇಕು. ಇವಾಗ ತೆಗಿತಾ ಇದ್ದೇನೆ ಇದನ್ನ ಸಾಕಿಷ್ಟು. ಈಗ ಬ್ರೆಡ್ ನಾವು ರೋಸ್ಟ್ ಮಾಡಿ ಆದ ನಂತರ ಅದೇ ತವದಲ್ಲಿ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಒಂಚೂರು ಆಯಿಲನ್ನು ಹಾಕೋಬೇಕು. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಆಯಿಲನ್ನು, ಅಡುಗೆ ಎಣ್ಣೆನ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ನಾವು ಆಮ್ಲೆಟ್ ಮಿಕ್ಸನ್ನು ಹಾಕೋಬೇಕು. ನಾನೊಂದು 2 ಸೌಟಷ್ಟು ಹಾಕೊತಾ ಇದ್ದೇನೆ. ಯಾಕಂತಂದರೆ ಇದು ತವ ಸ್ವಲ್ಪ ದೊಡ್ಡದಿರುತ್ತೆ. ಪೂರ್ತಿ ನಾವು ತವಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕಿದ್ನ ಏನಿರುತ್ತೆ ಆಮ್ಲೆಟ್ ಮಿಕ್ಸನ್ನು ಈ ಥರ ಫುಲ್ ಪ್ಯಾನಿಗೆ ಸ್ಪ್ರೆಡ್ ಆಗಬೇಕು. ಅದಾದ ನಂತರ ಇವಾಗ ಇದೆಯಲ್ವಾ, ಈ ಬ್ರೆಡ್ ರೋಸ್ಟ್ ಇರುತ್ತಲ್ವ, ಅದನ್ನ ನೋಡಿ ಒಂದು ಸೈಡ್ ಈ ಥರ ಮಾಡಿಕೊಂಡು ಜಸ್ಟ್ ಅಂದರೆ ಹಸಿ ಇರುವಾಗಲೇ, ಯಾಕಂತಂದರೆ ಆ ಎಗ್ ಇದಿರುತ್ತಲ್ವ, ಇದರಲ್ಲಿ ಅಂಟ್ಕೋಬೇಕು 2 ಕಡೆ ಕೂಡ. ಹೀಗೆ ಮಾಡಬೇಕು. ಈಗ ನಾವು ಒಂದು ಸೈಡಿಂದ ಇದೆಯಲ್ವ, ಇದನ್ನ ನಾವು ಫೋಲ್ಡ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಥರ. ಈ ಥರ ಫೋಲ್ಡ್ ಆದ ನಂತರ ಇದನ್ನ ನಾವು ಇವಾಗ ಮಗುಚಿ ಹಾಕಬೇಕು. ನೋಡಿ ಹೀಗೆ. ನೋಡಿ, ರುಚಿಯಾಗಿರುವಂಥ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ತುಂಬಾ ಕಮ್ಮಿ ಟೈಮಲ್ಲಿ ರುಚಿಯಾಗಿರುವಂಥ ಬ್ರೆಡ್ ಆಮ್ಲೆಟನ್ನು ಮಾಡ್ಕೊಂಡ್ವಿ ಅಂತ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಸ್ನ್ಯಾಕ್ಸ್ ಅಥವಾ ಡಬ್ಬಕ್ಕೆ ಏನಾದರೂ ಕೊಡಬೇಕು ಅಂತ ಯೋಚಿಸಿದಾಗ ಇದನ್ನ ಈಸಿಯಾಗಿ ಮಾಡ್ಬೋದು. ತುಂಬಾ ಹೆಲ್ದಿ ಕೂಡ, ಯಾಕಂತಂದರೆ ಮೊಟ್ಟೆ, ಬ್ರೆಡ್ ಅಥವಾ ಈ ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ತುಂಬಾ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಗೋಧಿ ಬ್ರೆಡ್ ಇದ್ದರೆ ತುಂಬಾ ಒಳ್ಳೆಯದು. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಮರೆಯದೆ ತಿಳಿಸಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮಿಸ್ ಮಾಡದೆ ನೋಡಿ. ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಇದೆ, ತುಂಬ ಹಾಕಿರೋದು ಇಲ್ಲಿ ತನಕ. ಅದನ್ನು ಕೂಡ ನೋಡಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.